ಕ್ಯಾಂಪ್ಕೋ ಸಂಸ್ಥೆಯು ಪುತ್ತೂರು ತಾಲೂಕಿನ ಕಾವು ಎಂಬಲ್ಲಿ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಳುಮೆಣಸು ಖರೀದಿ ಮತ್ತು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸುತ್ತಿದ್ದು ಮುಂದಿನ ಜನವರಿ ತಿಂಗಳಲ್ಲಿ ಕಾರ್ಯಾರಂಭಗೊಳ್ಳಲಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಹೇಳಿದರು. ಅವರು ಪ್ರತಿಷ್ಠಿತ ಬಹುರಾಜ್ಯ ಸಹಕಾರ ಸಂಸ್ಥೆ ಕ್ಯಾಂಪ್ಕೋ ಹಾಗೂ ಕ್ಯಾಂಪ್ಕೋ ಚಾಕೊಲೇಟ್ ಫ್ಯಾಕ್ಟರಿಯ ವತಿಯಿಂದ ಚಾಕೊಲೇಟ್ ಫ್ಯಾಕ್ಟರಿ ಕಟ್ಟಡದ ಮೇಲ್ಛಾವಣಿಯಲ್ಲಿ ನಿರ್ಮಿಸಲಾಗಿರುವ 500 ಕೆವಿ ಸೌರ ವಿದ್ಯುತ್ ಉತ್ಪಾದನಾ ಘಟಕದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇಶದ ಜವಾಬ್ದಾರಿ ಹೆಚ್ಚಿದೆ. ಅದರ ಒಂದು ಫಲರೂಪವಾಗಿ ಇವತ್ತು ಸೂರ್ಯನನ್ನ ಹಿಡಿದಿಟ್ಟು ಆ ಶಕ್ತಿಯನ್ನ ನಮ್ಮ ದಾಖಲ ಸೂರ್ಯನ ಮುಖಾಂತರ ಈ ಫ್ಯಾಕ್ಟರಿಗೆ ತಂದು ನಮ್ಮ ಕಾಸ್ಟ್ ಅನ್ನು ರೆಡ್ಯೂಸ್ ಮಾಡಲು ಯಶಸ್ವಿಯಾಗಿದೆ. ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್, ಕಲ್ಲಡ್ಕ ಆರ್ಪ್ ಎನರ್ಜಿ ಕಂಪನಿಯ ಉಪಾಧ್ಯಕ್ಷ ಸುಧೀಂದ್ರ ತೆಕ್ಕಟ್ಟೆ, ಕ್ಯಾಂಪ್ಕೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕೊಂಕೋಡಿ ಪದ್ಮನಾಭ, ಉಪಾಧ್ಯಕ್ಷ ಶಂಕರನಾರಾಯಣ ಖಂಡಿಗೆ, ಕ್ಯಾಂಪ್ಕೋ ಸಂಸ್ಥೆಯ ಆಡಳಿತ ನಿರ್ದೇಶಕ ಎಚ್ಎಂ ಕೃಷ್ಣಕುಮಾರ್ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಗೌರವಿಸಬೇಕಾಗಿ ವಿನಂತಿಸುತ್ತಾ ಹಿರಿಯರಾದ ಶ್ರೀಯುತ ಕೊಂಕೋಡಿ ತಮ್ಮ ಇವರಿಂದ ಉದ್ಘಾಟನೆ. ಶ್ರೀಯುತ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಚಂದ್ರ, ಉಪಾಧ್ಯಕ್ಷರಾದ ಕಣ್ಣೀರ್ ಇವರಿಂದ